ಮೂಡುಬಿದಿರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ವಾರ್ಷಿಕವಾಗಿ ನಡೆದುಕೊಂಡು ಬರ್ತಾ ಇರುವ ನಾಡು ನುಡಿ ಸಂಸ್ಕೃತಿಯ ಸಮ್ಮೇಳನ ಆಳ್ವಾಸ್ ನುಡಿಸಿರಿ 2018 ನವೆಂಬರ್ 16, 17 ಮತ್ತು 18ರಂದು ನಡೆಯಲಿದೆ. ಈ ಬಗ್ಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಡು ನುಡಿಯ ಎಚ್ಚರವನ್ನ ಕನ್ನಡ ಸಂಸ್ಕೃತಿಯ ಕಂಪನ್ನ ಪಸರಿಸುವುದಕ್ಕಾಗಿ ಆಯೋಜಿಸಲಾಗಿರುವ ಈ ಸಮ್ಮೇಳನವು ತನ್ನ ಉದ್ದೇಶವನ್ನ ಈಡೇರಿಸಿಕೊಳ್ಳುತ್ತಾ ಮುನ್ನಡೆಯುತ್ತಿದೆ. ಉದ್ಘಾಟಕರ, ಅಧ್ಯಕ್ಷರ, ಸಂಪನ್ಮೂಲ ವ್ಯಕ್ತಿಗಳ ವಿಚಾರ ಪ್ರಚೋದಕರ ಮಾತುಗಳು, ವಾಗ್ವಾದಗಳನ್ನು ಸೃಷ್ಟಿಸುತ್ತಾ ಆತಿಥ್ಯ ಸತ್ಕಾರಗಳು ಕನ್ನಡದ ಕಂಪನ್ನ ಪಸರಿಸುತ್ತಾ ಹಳೆಬೇರು ಹೊಸ ಚಿಗುರುಗಳ ಮೂಲಕ ಕನ್ನಡ ಮನಸ್ಸನ್ನ ಉದ್ದೀಪಿಸುವ ಕೆಲಸವನ್ನ ಅವ್ಯಾಹತವಾಗಿ ಮಾಡಿಕೊಂಡು ಬರ್ತಿದೆ. ಕನ್ನಡಿಗರ ಗೌರವದ ಈ ಸಮ್ಮೇಳನವು ಈ ವರ್ಷ ನವೆಂಬರ್ ತಿಂಗಳ 16, 17 ಮತ್ತು 18ರಂದು ಮೂಡುಬಿದಿರೆಯ ಸುಂದರಿ ಆನಂದ ಆಳ್ವ ಆವರಣದಲ್ಲಿರುವ ರತ್ನಾಕರ ವರ್ಣಿ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ ಎಂದರು. ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಂದಲೇ ನಡೆಯುವ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಆಳ್ವಾಸ್ ವಿದ್ಯಾರ್ಥಿ ಸಿರಿ ಈ ವರ್ಷ ನವೆಂಬರ್ 15 ಗುರುವಾರದಂದು ಉದ್ಘಾಟನೆಗೊಳ್ಳಲಿದ್ದು, ಚಿನ್ಮಯ ವಿದ್ಯಾಲಯ, ವಿದ್ಯಾನಗರ, ಕಾಸರಗೋಡಿನ ಕುಮಾರಿ ಸನ್ನಿಧಿ ಟಿ ರೈ ಪೆರ್ಲಾರವರ ಅಧ್ಯಕ್ಷತೆಯಲ್ಲಿ ಒಂದು ದಿನದ ಸಮ್ಮೇಳನ ನಡೆಯಲಿದೆ. ಪ್ರಸಿದ್ಧ ಚಲನಚಿತ್ರ ನಟಿ, ಕಲಾವಿದೆ ವಿನಯ ಪ್ರಸಾದ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಸಮ್ಮೇಳನದಲ್ಲಿ ಕಾಸರಗೋಡು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಸಾಹಿತ್ಯಿಕ, ಸಾಂಸ್ಕೃತಿಕ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿದ್ದಾರೆ. ನವೆಂಬರ್ 16, 17 ಮತ್ತು 18ನೇ ದಿನಾಂಕಗಳಂದು ವಿದ್ಯಾಗಿರಿಯ ರತ್ನಾಕರ ವರ್ಣಿ ವೇದಿಕೆಯಲ್ಲಿ ಸಂತ ಶಿಶುನಾಳ ಶರೀಫಾ ಸಭಾಂಗಣದಲ್ಲಿ 15ನೇ ವರ್ಷದ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಆಳ್ವಾಸ್ ನುಡಿಸಿರಿ ಸಮ್ಮೇಳನವೂ ನಡೆಯಲಿದೆ. ನವೆಂಬರ್ 16ರಂದು ಬೆಳಗ್ಗೆ 8:30 ರಿಂದ 9:30ರವರೆಗೆ ರಾಜ್ಯದ ಪ್ರತಿಷ್ಠಿತ 85 ಸಾಂಸ್ಕೃತಿಕ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆ ನಡೆಯಲಿದೆ. ಬೆಳಿಗ್ಗೆ 8:30ಕ್ಕೆ ಸಾಂಸ್ಕೃತಿಕ ಮೆರವಣಿಗೆಯನ್ನ ಬರೋಡದ ಶಶಿಧರ್ ಶೆಟ್ಟಿಯವರು ಉದ್ಘಾಟಿಸಲಿದ್ದು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ರವರು ಧ್ವಜಾರೋಹಣಗೈಯಲಿದ್ದಾರೆ. ಕನ್ನಡದ ಖ್ಯಾತ ಸಾಹಿತಿಗಳು, ಸಂಶೋಧಕರು, ಹೋರಾಟಗಾರರು ಆಗಿರುವ ಡಾಕ್ಟರ್ ಮಲ್ಲಿಕಾ ಎಸ್ ಗಂಟಿಯವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುವ ಈ ಸಮ್ಮೇಳನವನ್ನು ಕನ್ನಡದ ಖ್ಯಾತ ಸಂಶೋಧಕರಾದ ಡಾಕ್ಟರ್ ಶಾ ಶೆಟ್ಟರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ನವೆಂಬರ್ ತಿಂಗಳ 16, 17, 18ರಂದು ಮೂಡುಬಿದಿರೆಯ ಸುಂದರಿ ಆನಂದ ಆಳ್ವ ಆವರಣದಲ್ಲಿ ರತ್ನಾಕರ ವರ್ಣ ವೇದಿಕೆಯಲ್ಲಿ ಸಂತ ಶಿಶುನಾಳ ಶರೀಫರ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾಗಿ ಈ ಸಲ ನಡೆಯಲಿಕ್ಕಿದೆ. ಈ ಸಲದ 15ನೇ ಆಳ್ವಾಸ್ ನುಡಿಸಿರಿಯ ಸರ್ವಾಧ್ಯಕ್ಷತೆಯನ್ನು ಡಾಕ್ಟರ್ ಮಲ್ಲಿಕಾ ಎಸ್ ಗಂಟಿಯವರು ಸರ್ವಾಧ್ಯಕ್ಷತೆಯಲ್ಲಿ ಅದು ನಡೆಯಲಿಕ್ಕಿದೆ. ಡಾಕ್ಟರ್ ಮಲ್ಲಿಕಾ ಗಂಟಿಯವರ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ಉಪಕುಲಪತಿ, ಸಾಹಿತಿ, ಕನ್ನಡ ಪರ ಹೋರಾಟಗಾರ್ತಿ, ಸಂಶೋಧಕಿ, ವಿಮರ್ಶಕಿ, ಇವರು ಒಪ್ಪಿಕೊಂಡದ್ದು ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಇದರ ಜೊತೆ ಅದರ ಉದ್ಘಾಟಕರಾಗಿ ಶಾ ಶೆಟ್ಟರವರು, ಇತಿಹಾಸ ಪ್ರಾಧ್ಯಾಪಕರು, ಸಂಶೋಧಕರು, ಇದು ರತ್ನಾಕರ ವರ್ಣ ವೇದಿಕೆಯಲ್ಲಿ ಸಂತ ಶಿಶುನಾಳ ಶರೀಫರ ಸಭಾಂಗಣದಲ್ಲಿ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ಆಗಲಿಕ್ಕಿದೆ. ಇದಕ್ಕಿಂತ ಮೊದಲು ಒಂದು ಭವ್ಯವಾದಂಥ ಸಾಂಸ್ಕೃತಿಕ ಮೆರವಣಿಗೆ ಆಗಲಿಕ್ಕಿದೆ. ನವೆಂಬರ್ 16ರಂದು ಬೆಳಿಗ್ಗೆ 8:30 ಗಂಟೆಯಿಂದ 9:00 ಗಂಟೆಗೆ ರಾಜ್ಯದ ಪ್ರತಿಷ್ಠಿತ 85ರಷ್ಟು ಸಾಂಸ್ಕೃತಿಕ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆ ನಡೆಯುತ್ತದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.